ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಅಂತ್ಯವಲ್ಲ ಆರಂಭ ಕಿರು ಧಾರಾವಾಹಿಗೆ ಶುಭ ಕೋರುವವರು ಗುರ್ಮೆ ಶ್ರೀ ಸುರೇಶ್ ಶೆಟ್ಟಿ, ಉದ್ಯಮಿ, ಕಾಪು. ಶ್ರೀ ಯಶ್ಪಾಲ್ ಸುವರ್ಣ, ಅಧ್ಯಕ್ಷರು, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಮೀನುಗಾರಿಕಾ ಫೆಡರೇಷನ್. ಮೈಯಿದಿ ಅಂಡ್ ಫ್ಯಾಮಿಲಿ, ದೇವಿನಗರ, ಪರ್ಕಳ. ಶ್ರೀ ಎಂ ನಂದಕುಮಾರ್ ಅಂಡ್ ಫ್ಯಾಮಿಲಿ, ನಂದಗೋಕುಲ, ಮೇನ್ ರೋಡ್, ಪರ್ಕಳ. ಶ್ರೀ ಪಿ ಗಿರೀಶ್ ಭಟ್ ಅಂಡ್ ಫ್ಯಾಮಿಲಿ, ಕಾರ್ ಸ್ಟ್ರೀಟ್, ಪೆರಡೂರು, ಉಡುಪಿ. ರತ್ನಾಕರ್ ಅಂಡ್ ಫ್ಯಾಮಿಲಿ, ಸಹಾರಾ ಟೂರ್ಸ್ ಅಂಡ್ ಟ್ರಾವೆಲ್ಸ್, ಮಣಿಪಾಲ್. ಜಯಪ್ರಕಾಶ್ ಅಂಡ್ ಫ್ಯಾಮಿಲಿ, ಕರಂಬಳ್ಳಿ. ಜಯ ಸುರೇಶ್ ಅಂಡ್ ಫ್ಯಾಮಿಲಿ, ಮಣಿಪಾಲ್. ಜಯವಂತ್ ಅಂಡ್ ಫ್ಯಾಮಿಲಿ, ಮಣಿಪಾಲ್. ಶ್ರೀ ರತ್ನಾಕರ್ ಇಂದ್ರಾಳಿ, ಉದ್ಯಮಿ ಮತ್ತು ಸಾಮಾಜಿಕ ಕಾರ್ಯಕರ್ತರು. ಶ್ರೀ ಸುಧಾಕರ್ ಶೆಟ್ಟಿ, ಮಾಲಕರು, ಪ್ರೈಸಸ್ ಅಕ್ವೇರಿಯಂ, ರಾಮದಾಸ್ ಬಿಲ್ಡಿಂಗ್, ಕಡಿಯಾಳಿ, ಉಡುಪಿ, ಮಣಿಪಾಲ ಮುಖ್ಯ ರಸ್ತೆ. ಶ್ರೀ ನಾಗರಾಜ್ ಕಟೀಲ್, ಡಾಕ್ಟರ್ ವಸುಧಾದೇವಿ, ಶರಣ್ಯ, ಈಶ್ವರ್ ನಗರ್, ಮಣಿಪಾಲ್. ಶುಭ ಕೋರುವವರು ಜಯರಾಮ್ ಶೆಟ್ಟಿಗರ್ ಹಾಗೂ ಪತ್ನಿ ಮತ್ತು ಮಕ್ಕಳು, ಮಣಿಪಾಲ್. ಶುಭ ಕೋರುವವರು ಸ್ಮ್ಯಾಶ್ ಡ್ಯಾನ್ಸ್ ಗ್ರೂಪ್, ಕಡಿಯಾಲಿ, ಉಡುಪಿ. ಶುಭ ಕೋರುವವರು ಉಪೇಂದ್ರ ಶೆಟ್ಟಿಗರ ಮತ್ತು ಜಯಮಾಲಾ ಉಪೇಂದ್ರ ಶೆಟ್ಟಿಗರ ಹಾಗೂ ಮಕ್ಕಳು ಶ್ರುತಿ ಮತ್ತು ಶ್ರೇಯಾ. ಬದುಕಿನ ನಡುವೆ ಭಾವನೆಯೆಂಬುದು ಏತಕ್ಕೆ ಬರುತ್ತಿಹುದೋ, ಪ್ರೇಮದ ನಡುವೆ ಪ್ರೀತಿಯ ಅರ್ಥವು ಯಾರಿಗೆ ತಿಳಿದಿಹುದೋ, ಮೂಢರ ನಡುವೆ ನಲುಗುವ ಪ್ರೀತಿಗೆ ಮುಕ್ತಿಯು ದೊರಕುವುದು. ಅಂತ್ಯವಲ್ಲ ಇದು ಆರಂಭ, ಅಂತ್ಯವಲ್ಲ ಇದು ಆರಂಭ, ಅಂತ್ಯವಲ್ಲ ಇದು ಆರಂಭ, ಅಂತ್ಯವಲ್ಲ ಇದು ಆರಂಭ. ಏರುಪೇರು ಇಲ್ಲಿ ನಡೆಯುವುದು, ನ್ಯಾಯ ನೀತಿ ಪ್ರೀತಿ ಪ್ರೇಮ ಹೇಗೆ ಉಳಿಯುವುದು, ಸತ್ಯ ಧರ್ಮ ನಿತ್ಯ ಕರ್ಮ ಯಾರಿಗೆ ತಿಳಿಯುವುದು, ಸತ್ಯ ನ್ಯಾಯದ ಆರಂಭ, ಪ್ರೀತಿ ಪ್ರೇಮದ ಆರಂಭ, ನವಜೀವನದ ಆರಂಭ, ಅಂತ್ಯವಲ್ಲ ಇದು ಆರಂಭ. ಯಾರು ಈ ಪತ್ರ ಬರ್ತಿರ್ಬೋದು? ರವಿಯ ಪ್ರೇತಾತ್ಮ ನನಗೆ ಸಿಕ್ಕಿದ್ದು ಸತ್ಯ ಅಂತ ಆಯ್ತು. ನ್ಯಾಯ ಕೇಳ್ತಾ ಇದ್ದಾನೆ ಪಾಪ. ಅವನು ನಿರಪರಾಧಿ, ಅಪರಾಧಿ ಅಲ್ಲ ಅಂತ ನಿನ್ನೆ ಹೇಳಿದ್ದ. ಇದರ ಅರ್ಥ ಆತ ನ್ಯಾಯ ಕೇಳ್ತಾ ಇದ್ದಾನೆ. ಆ ಆತ್ಮಕ್ಕೆ ನಾನು ನ್ಯಾಯ ದೊರಕಿಸಿಕೊಡ್ಲೇಬೇಕು. ಕಾಂತಿನ ಈತ ಸಾಯಿಸಿದ್ದಲ್ಲ, ಜಮೀನ್ದಾರನೇ ಕೊಂದದ್ದು. ಹೌದೌದು, ನಾನೇ ಬರ್ತೀನಿ.
ನಮಸ್ಕಾರ. ಮಾಸ್ಟ್ರೆ ಬನ್ನಿ ಬನ್ನಿ ಕುತ್ಕೊಳ್ಳಿ. ಕುಡಿಯೋದಕ್ಕೇನಾದ್ರು? ಪರವಾಗಿಲ್ಲ, ಬೇಡ. ಅಂತೂ ನೀವು ಊರಿಗೆ ಬಂದ್ರಲ್ಲ ಮಾಸ್ಟ್ರೆ. ನೀವು ಊರಿಂದ ಹೋದ್ಮೇಲೆ ಊರಿನ ಕಳೆನೇ ಹೋಯ್ತು ನೋಡಿ ಮಾಸ್ಟ್ರೆ. ನಿಮ್ಮಂತ ಮಾಸ್ಟರ್ ಇದುವರೆಗೆ ಯಾರು ಬರಲೇ ಇಲ್ಲ. ನಿಮ್ಮ ಮಗಳ ವಿಷಯ ಕೇಳಿ ತುಂಬಾ ಬೇಸರ ಆಯ್ತು. ಅವಳು ನನ್ನ ಶಿಷ್ಯನೇ. ಏನ್ ಮಾಡ್ಲಿ ಮಾಸ್ಟರ್, ಭಗವಂತನ ಇಚ್ಛೆ ಏನಿತ್ತು ಅದು ಆಗಿ. ರವೀಂದ್ರನು ನನ್ನ ಶಿಷ್ಯನೇ. ಮಾಸ್ಟ್ರೆ, ಆ ರವೀಂದ್ರನ ವಿಷಯ ನನ್ನ ಎದುರು ಮಾತಾಡು. ಆತ ನನ್ನ ಮಗಳನ್ನು ಕೊಂದು ನದಿಗೆ ಬಿಸಾಕ್ಬಿಟ್ಟ, ಮೊಸಳೆಗೆ ಆಹಾರ ಮಾಡ್ಬಿಟ್ಟ. ನಾನು ಆ ವಿಷಯ ಮಾತಾಡಬಾರ್ದು. ನಾನು ಬಂದ ವಿಷಯನೇ ಬೇರೆ. ನನಗೊಂದು ಪತ್ರ ಬಂದಿತ್ತು. ನಾನು ಮುಖಂಡರ ಹೆಲ್ತ್ನಲ್ಲಿ ಇತ್ತು. ಹಾಗಂತ ಅವ್ರ ಹತ್ರ ಕೇಳೋಣ ಅಂತ ಹೋದೆ. ಅವ್ರು ಹೇಳಿದ್ರು ಅದು ನಾನು ಬರ್ದದ್ದಲ್ಲ ಅಂತ. ಹಾಗೆ ಅದ್ರ ಬಗ್ಗೆ ನಿಮಗೇನಾದ್ರೂ ಗೊತ್ತಿದೆಯಾ ಅಂತ ಇಲ್ಲಿಗೆ ಬಂದೆ. ಆ ಪತ್ರದಲ್ಲಿ ಅರ್ಥದ್ದೇನಿದೆ ಮಾಸ್ಟ್ರೆ? ನೀವೇ ಓದಿ ನೋಡಿ. ಸಮಸ್ಯೆ ಇದೆ ಅಂತ ಬರ್ತಿದ್ದಾರೆ. ಅಂತಹ ಸಮಸ್ಯೆ ಏನು ಇಲ್ಲಲ್ಲ ಮಾಸ್ಟ್ರೆ? ನನಗೂ ಏನು ಅರ್ಥನೇ ಆಗ್ತಾ ಇಲ್ಲ. ಇಲ್ಲಿ ಇವತ್ತಲ್ಲ ನಾಳೆ ಗೊತ್ತಾಗ್ತದೆ. ಸರಿ, ನಾನಿನ್ನು ಬರ್ತೇನೆ. ನಮಸ್ಕಾರ. ಪತ್ರ ಬರೆದು ಇವರನ್ನು ಕರೆಸಿದವರು ಯಾರು? ಇವರು ಬಂದ ಉದ್ದೇಶವಾದರೂ ಏನು? ಮುಖಂಡನ ಮನೆಗೆ ಬೇರೆ ಹೋಗಿ ಬಂದಿದ್ದಾರೆ. ಕಾಂತಿ ಮತ್ತು ರವೀಂದ್ರನ ಬಗ್ಗೆನೇ ಮಾತನಾಡ್ತಾ ಇದ್ದಾರೆ. ನನ್ಗೆ ಯಾಕೋ ಡೌಟ್ ಬರ್ತಾ ಇದೆ. ಓ, ಇವಂದೇ ಕೆಲಸ ಇರ್ಬೇಕು. ಕಾಳ, ಏನೋ ನಡೀತಾ ಇದೆ ಇಲ್ಲಿ? ಏನಿಲ್ಲ ಬುದ್ಧಿ, ಸ್ವಲ್ಪ ಅಡಿಕೆ ಗಿಡಕ್ಕೆ ತಯಾರಿ ಮಾಡ್ತಿದ್ದೀನಿ. ಕಾಳ, ಏನ್ ಶಂಕರ್ ಮಾಸ್ಟ್ರು ಊರಿಗೆ ಬಂದಿದ್ದಾರೆ. ನೀನೇನಾದ್ರೂ ಪತ್ರ ಬರೆದು ಕರ್ಸಿದ್ಯಾ? ಏನ್ ಹೇಳ್ತಿದ್ರ ಬುದ್ಧಿ? ನನ್ಗೆ ಓದ್ ಬರೋ ಗೊತ್ತಿಲ್ಲ, ಅದರಲ್ಲೂ ಅವ್ರು ಎಲ್ಲಿದ್ದಾರೆ ಅಂತಾನೂ ಗೊತ್ತಿಲ್ಲ. ಅಂತದ್ರಲ್ಲಿ ಅವ್ರನ್ನ ನಾನು ಹೇಗೆ ಕರ್ಲಿಸ್ತಿದ್ದೆ ಬುದ್ಧಿ? ಕಾಳ, ನೀನೊಂದು ಕೆಲಸ ಮಾಡ. ನವಜೀವನದ ಆರಂಭ, ಅಂತ್ಯವಲ್ಲ ಇದು ಆರಂಭ. ಸ್ಪಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಅಂತ್ಯವಲ್ಲ ಆರಂಭ ಕಿರು ಧಾರಾವಾಹಿಗೆ ಶುಭ ಕೋರುವವರು. Marriages are made in heaven, but the matches are made on earth, and we are here for your right match. ವಿವಾಹ ಅನ್ನೋದು ಈ ಭೂಮಿಯ ಮೇಲಿನ ಸಹಜ ಜೀವನವನ್ನ ಇನ್ನಷ್ಟು ಸುಂದರವಾಗಿಸೋ ಒಂದು ಪ್ರಕ್ರಿಯೆ. ಹಲವಾರು ವರ್ಷಗಳಿಂದ ಎಲ್ಲಾ ಧರ್ಮಗಳಲ್ಲೂ ಸೂಕ್ತ ಸಂಬಂಧಗಳನ್ನ ಬೆಸೆದಿದ್ದೇವೆ. ಸಾಮರಸ್ಯ, ಐಕ್ಯಮತ್ಯ, ಕುಟುಂಬ ಪ್ರಜ್ಞೆಗಳು ಒಂದಾಗಿವೆ. ಇಷ್ಟು ಮಾತ್ರ ಅಲ್ಲ, ನಿಮ್ಮ ವಿದ್ಯಾರ್ಹತೆಗನುಗುಣವಾಗಿ ಕೆಲಸ ಪಡೆಯೋ ಸಲುವಾಗಿ ನಮ್ಮನ್ನ ಭೇಟಿಯಾಗಿ. ಉಷಾ ಮ್ಯಾರೇಜ್ ಬ್ಯೂರೋ, ಕಸ್ತೂರಿ ಬಿಲ್ಡಿಂಗ್, ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, ಉಡುಪಿ. ಕರೆ ಮಾಡಿ. ಶ್ರೀ ಬೂದಾ ಶೆಟ್ಟಿಗಾರ್, ಮಾಲಕರು, ಬೂದರ ಸಂಕೀರ್ಣ, ಪರ್ಕಳ. ಶ್ರೀ ಸಚ್ಚಿದಾನಂದ ವಿನಾಯಕ್ ಬೆಲ್ಪತ್ರೆ, ಮಾಲಕರು, ಮಹಾಗಣಪತಿ ಸ್ಟೀಲ್, ಮಣಿಪಾಲ್. ಶ್ರೀ ಜಯಪ್ರಕಾಶ್ ಹಿರಿಯಡ್ಕ, ಸಿವಿಲ್ ಇಂಜಿನಿಯರ್. ಶ್ರೀ ಚಂದ್ರಕಾಂತ್, ಉಡುಪಿ, ಮಾಲಕರು, ತೋನ್ಸೆ ಪಾರ್ಕ್ ಬೀಚ್ ರೆಸಾರ್ಟ್, ಮಲ್ಪೆ. ಶ್ರೀ ನವೀನ್ ಶೆಟ್ಟಿ, ಕುಂದಾಪುರ್, ಮಾಲಕರು, ಡಾಲ್ಫಿನ್ ಲಂಚ್ ಹೋಮ್, ವೆಜ್ ಆ್ಯಂಡ್ ನಾನ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್, ಮಣಿಪಾಲ. ಶ್ರೀ ಕೆ ಪ್ರಕಾಶ್ ಶೆಣೈ, ಮಾಲಕರು, ಸುಮಂಗಲ ಪ್ರೊವಿಜನ್ ಸ್ಟೋರ್, ಮಾರ್ಕೆಟ್ ರೋಡ್, ಪರ್ಕಳ. ಶ್ರೀ ನಿತ್ಯಾನಂದ ನಾಯಕ್, ಪ್ರಬಂಧಕರು, ಶ್ರೀ ದುರ್ಗಾ ಪರಮೇಶ್ವರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಪರ್ಕಳ. ಶ್ರೀ ಜಯ ಸಿ ಕೋಟ್ಯಾನ್, ಅಧ್ಯಕ್ಷರು, ಉಡುಪಿ ಮತ್ತು ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘ, ಉಡುಪಿ. ಶ್ರೀ ಚಂದ್ರಕಾಂತ್ ಭಟ್,
ಜ್ಯೋತಿಷ್ಯ ಹಾಗೂ ಪುರೋಹಿತರು ಶ್ರೀ ಮೂಕಾಂಬಿಕಾ ಜ್ಯೋತಿಷ್ಯಾಲಯ ಹಾಗೂ ಓಂಕಾರ್ ಕ್ಯಾಟರರ್ಸ್ ಕಾರ್ಕಳ. ಶ್ರೀ ಉಮೇಶ್ ಪ್ರಭು ಮಾಣಿಬೆಟ್ಟು ಸಿವಿಲ್ ಕಾಂಟ್ರಾಕ್ಟರ್ ಪರ್ಕಳ. ಶ್ರೀ ಆನಂದ್ ಮೆಲಂಠ ರಂಗಭೂಮಿ ಕಲಾವಿದ. ಶ್ರೀಮತಿ ಮತ್ತು ಶ್ರೀ ಕಲಾ ಅರವಿಂದ್ ಮಾಣಿಬೆಟ್ಟು ಪರ್ಕಳ. ಕುಮಾರಿ ನಿಧಿ ಮಾಲಕರು ನಿಧಿ ಡೆವಲಪರ್ಸ್ ಹುಡ್ಕೋ ಕಾಲನಿ ಮಣಿಪಾಲ್. ಶ್ರೀ ಉಮೇಶ್ ಅಕ್ಷಯ್ ಶೆಟ್ಟಿ ಹಿರಿಯಡ್ಕ. ಕುಮಾರಿ ಯಶ್ವಿ ಮನ್ವಿ ಹಿರಿಯಡ್ಕ. ಶ್ರೀ ಕರ್ಣ ಪೂಜಾರಿ ಶಬರಿ ಇಂಜಿನಿಯರಿಂಗ್ ವರ್ಕ್ಸ್ ಪರ್ಕಳ ಹೈಸ್ಕೂಲ್ ಬಳಿ ಪರ್ಕಳ. ನವಜೀವನದ ಆರಂಭ ಅಂತ್ಯವಲ್ಲ ಇದು ಆರಂಭ. ಕಾಳ, ಏನೋ ನಡೀತಾ ಇದೆ ಇಲ್ಲಿ? ಏನಿಲ್ಲ ಬುದ್ಧಿ, ಸ್ವಲ್ಪ ಅಡಿಕೆ ಗಿಡಕ್ಕೆ ತಯಾರಿ ಮಾಡ್ತಿದ್ದೀನಿ. ಕಾಳ, ಏನು ಶಂಕರ್ ಮಾಸ್ಟ್ರು ಊರಿಗೆ ಬಂದಿದ್ದಾರೆ, ನೀನೇನಾದರೂ ಪತ್ರ ಬರೆದು ಕರೆಸಿದ್ಯಾ? ಏನು ಹೇಳ್ತಿದ್ದೀರಾ ಬುದ್ಧಿ? ನನಗೆ ಓದ್ ಬರೋ ಗೊತ್ತಿಲ್ಲ, ಅದರಲ್ಲೂ ಅವ್ರು ಎಲ್ಲಿದ್ದಾರೆ ಅಂತಾನೂ ಗೊತ್ತಿಲ್ಲ. ಅಂಥದ್ರಲ್ಲಿ ಅವರನ್ನು ನಾನು ಹೇಗೆ ಕಲಿಸ್ತಿದ್ದೆ ಬುದ್ಧಿ? ಕಾಳ, ನೀನೊಂದು ಕೆಲಸ ಮಾಡು. ಹೇಳಿ ಬುದ್ಧಿ. ಅವ್ರು ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ ನನಗೆ ಬಂದು ಹೇಳು. ಆಯ್ತು. ಬನ್ನಿ ಬನ್ನಿ, ನಮಸ್ಕಾರ. ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಿಮ್ಗೊಂದು ವಿಷಯ ಹೇಳಬೇಕಿತ್ತು. ಏನು ವಿಷಯ ರಾಘು? ಊಟ ಹಾಕ್ಸೋ ಆಲೋಚನೆ ಇದೆಯಾ? ಶಂಕರ್ ಮಾಸ್ಟ್ರು ಊರಿಗೆ ಬಂದಿದ್ದಾರೆ. ಹೌದೌದು, ನಮ್ಮನೆಗೂ ಬಂದಿದ್ರು. ಮತ್ತೇನು ವಿಶೇಷ? ನಿಮಗೂ ಗೊತ್ತಿರಬಹುದು. ವಿಷಯ ಗೊತ್ತಿದೆ, ಆದ್ರೆ ಯಾರು ಮಾಡಿದ್ದು ಅಂತ ಗೊತ್ತಿಲ್ಲ. ನನಗೆ ಅರ್ಥನೇ ಆಗ್ತಾ ಇಲ್ಲ. ಯಾರ ವಿಷಯ ಬಗ್ಗೆ ಮಾತಾಡ್ತಾ ಇದ್ದೀರಿ? ನೀವೇನೋ ಹೇಳಬೇಕು ಅಂತ ಇದ್ರಲ್ಲ, ಅದನ್ನು ಮೊದಲು ಹೇಳಿ. ಅಷ್ಟು ಆವತ್ತು ಬೆಳಗಾತ ಊರಿಗೆ ಬಂದಿದ್ರು. ನಮ್ಗೆಲ್ಲ ಆಶ್ಚರ್ಯ ಆಯ್ತು. ಆ ಕಾಡ್ದಾರಿಯಾಗಿ ಒಬ್ಬರೇ ಬಂದ್ರು ಅಂತ ಕೇಳಿದ್ವಿ. ಅದಕ್ಕೆ ಅವ್ರು ಏನ್ ಹೇಳಿದ್ರು ಗೊತ್ತಾ? ಏನ್ ಹೇಳಿದ್ರು? ರವೀಂದ್ರನ ಜೊತೆ ಮಾತಾಡ್ತಾ ಬಂದ್ರು ಅಂತ ಹೇಳಿದ್ರು. ಏನ್ರಿ ಬೆಳಗಾತ ಮಾಸ್ಟ್ರಿಗೆ ಹಾಗೆ ಹೇಳೋಕೆ? ಮಾಸ್ಟ್ರಿಗೆ ಏನಾದ್ರು ಹುಚ್ಚ? ಇಲ್ಲ ಬುದ್ಧಿ, ನಿಮ್ಮನೆ. ಬೇಕಾದ್ರೆ ನಮ್ಮ ಮಗಳ ಹತ್ರ ಕೇಳಿ. ಹೌದು ಬುದ್ಧಿ, ಮಾಸ್ಟ್ರು ಅದನ್ನೇ ಹೇಳಿದ್ರು. ನೀವು ಹೇಳ್ತಿರೋದು ನಿಜನಾ? ಸುಳ್ಳು ಹೇಳಿ. ಸರಿ, ಇನ್ಮೇಲೆ ಯಾರೇ ಬಂದು ನಮ್ಮೂರಿನ ವಿಷಯ ಮಾತಾಡಿದ್ರೆ ಮೊದಲು ನನಗೆ ಹೇಳಬೇಕು, ಗೊತ್ತಾಯ್ತಾ? ಆಯ್ತು ಬುದ್ಧಿ. ಏನಾಯ್ತು? ಕಾಣ್ತೀನ? ನಿಂಗೆ ಭ್ರಮೆ ಇರ್ಬೇಕು.
ನಿಮ್ಮನ್ನೆಲ್ಲ ಪಂಚಾಯತಿ ಕಟ್ಟೆಗೆ ಸುತ್ತಾಗಿ ಕರೆಸಿದ ಕಾರಣ ಏನಂತಂದ್ರೆ ಊರಲ್ಲಿ ದೇವದ ಕಾಟ ಇದೆ ಅಂತ ಮೊದ್ಲಿಂದನೂ ಮಾತು ಕೇಳಿ ಬರ್ತಾ ಇದೆ. ಹೌದು 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 ಹೌದು. ರಾತ್ರಿ ಹೊತ್ತಲ್ಲಿ ಕಾಡಿಗೆ ಹೋಗೋದಾಗ್ಲಿ ಊರಲ್ಲಿ ತಿರುಗೋದಾಗ್ಲಿ ನಿಲ್ಲಿಸ್ಬೇಕು. ಹೌದು ಹೌದು ಮುಖಂಡ್ರೆ. ಹೌದು ಹೌದು. ಏನಂತೀರಿ? ಹೌದು ಮುಖಂಡ್ರೆ. ಕಾಂತಿ ಪ್ರೇತಾತ್ಮವಾಗಿ ಕಾಣಿಸ್ಕೊಂಡಿದ್ದಾಳೆ ಅಂತ ಆದ್ರೆ ಕಾಂತಿ ಸತ್ತಿರೋದು ನಿಜ ಅಂತ ಆಯ್ತು. ಹಾಗಿದ್ರೆ ನಾವು ಮಾಡಿರೋ ತಪ್ಪೇನು? ಹಾ, ನೀವೇನು ಹೆದರ್ಕೋಬೇಡಿ. ನಾಳೆ ದಿನ ಬುಧವಾಳರನ್ನ ಕರೆಸಿ ನಾನೇ ಅವ್ರ ಹತ್ರ ಖುದ್ದಾಗಿ ಕೂತು ಮಾತಾಡ್ತೇನೆ. ಹಾ, ನಾಳೆ ದಿನ ಅಮಾವಾಸ್ಯೆ, ಯಾರು ಹೊರಗಡೆ ತಿರ್ಗಾಡ್ಬೇಡಿ. ಕಾಂತಿ ಸತ್ತಿದ್ದೇ ನಿಜ ಅಂತ ಆದ್ರೆ, ಕಾಂತಿ ಪ್ರೇತಾತ್ಮ ಇರೋದೇ ನಿಜ ಅಂತ ಆದ್ರೆ ಬಂಧಿಸುವ ಕ್ರಿಯೆಯನ್ನ ಬದುವಾಳರು ಮಾಡ್ತಾರೆ. ನೀವಿನ್ನು ನಿಶ್ಚಿಂತೆಯಾಗಿರಿ. ಸರಿ, ಇವತ್ತಿನ ಪಂಚಾಯಿತಿಯನ್ನ ಮುಗಿಸ್ತೀನಿ. ನವಜೀವನದ ಆರಂಭ, ಅಂತ್ಯವಲ್ಲ ಇದು ಆರಂಭ. ಸ್ಪಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಅಂತ್ಯವಲ್ಲ ಆರಂಭ ಕಿರು ಧಾರಾವಾಹಿಗೆ ಶುಭ ಕೋರುವವರು. ನೀವು ನಿಮ್ಮ ವಸತಿ ಗೃಹ ನಿರ್ಮಾಣದ ಬಗ್ಗೆ ಚಿಂತಿಸುತ್ತೀರಾ? ಹಾಗಿದ್ದರೆ ಕೂಡಲೇ ಸಂಪರ್ಕಿಸಿ ದೈವಾನುಗ್ರಹ ಕನ್ಸ್ಟ್ರಕ್ಷನ್ ಅಂಡ್ ಕನ್ಸಲ್ಟೆಂಟ್, ಪೆರ್ಡೂರು 576124, ಉಡುಪಿ. ಕಾಂಟ್ಯಾಕ್ಟ್ ರಮಾ ಕುಲಾಲ್ 9008993457. ಶ್ರೀ ರಾಜೇಶ್ ಶಣೈ ಮಣಿಪಾಲ್. ಶ್ರೀ ಕಿಶೋರ್ ಮಯ್ಯ, ಮಾಲಕರು KM ಎಂಟರ್ಪ್ರೈಸಸ್, ಕನ್ನರ್ಪಾಡಿ, ಕಡೆಕಾರ್ ರೋಡ್, ಉಡುಪಿ. ಶ್ರೀ ಕೇಶವ್ ನಾಯ್ಕ್, ಪ್ರಿಯನಗರ್, ಫಸ್ಟ್ ಕ್ರಾಸ್, ಆತ್ರಾಡಿ. ಶ್ರೀ ಪಾಂಡುರಂಗ ಲಂಗೋಂಕ್ವರ್, ಸಿವಿಲ್ ಇಂಜಿನಿಯರ್, ಪರ್ಕಳ. ಶ್ರೀಮತಿ ಸುರೇಖಾ ಸದಾನಂದ ಶೆಟ್ಟಿ, ಶ್ರುತಿ ವುಡ್ವರ್ಕ್ಸ್, ಕಡಂದ ಬೆಟ್ಟು ಹೌಸ್, ಬೊಮ್ಮರಬೆಟ್ಟು ವಿಲೇಜ್, ಹಿರಿಯಡ್ಕ. ಶ್ರೀ ರಾಜೇಶ್ ಭಟ್ ಮಣಿಯಾಡಿ, ರಂಗಭೂಮಿ, ಉಡುಪಿ. ಶ್ರೀ ಮಾಸ್ಟರ್ ಆಶ್ಲೇಷ್ ಆರ್ ಭಟ್, ಗಿರ್ಮಿಟ್ ಚಲನಚಿತ್ರ ನಾಯಕ, ನಟ, ರಂಗಭೂಮಿ ಕಲಾವಿದ. ಶ್ರೀ ರಾಮಮೂರ್ತಿ ಭಟ್, ಸುರಕ್ಷಾ ಸಭಾಭವನ, ಪರ್ಕಳ ಹೈಸ್ಕೂಲ್ ಬಳಿ, ಪರ್ಕಳ. ನಿತಿನ್ ಪೆರಂಪಳ್ಳಿ, ರಂಗಭೂಮಿ, ಉಡುಪಿ. ಶ್ರೀಮತಿ ಸಂಧ್ಯಾ ಅಶೋಕ್ ಕೋಟ್ಯಾನ್, ಅಂಶ್ ಕೋಟ್ಯಾನ್, ಬೈಲೂರು, ಉಡುಪಿ. ಶ್ರೀ ಪುರಂದರ್ ಶೆಟ್ಟಿಗಾರ್, ಕಿಲಿಗೋಳಿ. ಶ್ರೀ ರವಿರಾಜ್ HP, ಸಂಚಾಲಕರು, ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನ, ಉಡುಪಿ. ಶ್ರೀ ಪರಮೇಶ್ವರ್, ಪರ್ಕಳ. ಶ್ರೀ ಗುರುರಾಜ್, ಉಡುಪಿ, ಚಲನಚಿತ್ರ ಕಲಾವಿದರು. ಶ್ರೀ ಸತೀಶ್ ಕಲ್ಯಾಣ್ಪುರ, ಚಲನಚಿತ್ರ ಕಲಾವಿದರು. ಶ್ರೀ ಅಶೋಕ್ ಶೆಟ್ಟಿಗಾರ್, ಮಾಲಕರು, ಅಮಿತ್ ಇಂಡಸ್ಟ್ರೀಸ್, ರಾಂಪುರ ಸರ್ಕಲ್, ಅಲೆವೂರು, ಉಡುಪಿ. ಕುಮಾರಿ ತೇಜಸ್ವಿ, ಉಡುಪಿ. ಕುಮಾರಿ ತಾರಿಣಿ, ಉಡುಪಿ. ಶ್ರೀ ಗುರುಪ್ರಸಾದ್ ಕಾಮತ್, ಮಾಲಕರು, ಕಾಮತ್ ಬುಕ್ ಹೌಸ್, ನಿಯರ್ ನಾಗವನ, MIT, ಮಣಿಪಾಲ್. ಗಣೇಶ್ ಕುಲಾಲ್ ಪಕ್ಕಲ್, ದೈವಾನುಗ್ರಹ ಟ್ರಾನ್ಸ್ಪೋರ್ಟ್, ಪೆರಡೂರು. P. ರವಿರಾಜ್ ಆಚಾರ್ಯ, ಶ್ರೀ ರಾಜ್ ಜ್ಯುವೆಲ್ಲರ್ಸ್, ಮೇನ್ ರೋಡ್, ಪರ್ಕಳ. ದಿವಾಕರ್ ತುಕ್ಕಿಕಟ್ಟೆ, ಕಲಾವಿದರು. TN ಸುಜಾತ, ಶೇಖರ್ ಶೆಟ್ಟಿಗಾರ್, ದೇವಿನಗರ್, ಪರ್ಕಳ. ನವಜೀವನದ ಆರಂಭ, ಅಂತ್ಯವಲ್ಲ ಇದು ಆರಂಭ.
ಏನಪ್ಪ ರಾಘು, ನಿನ್ನೆ ರಾತ್ರಿ ವಿಷಯ ಏನಾದರೂ ನಿನ್ಗೆ ಗೊತ್ತಾಯ್ತಾ? ಗೊತ್ತಿಲ್ಲ ಮಾಸ್ಟ್ರೆ. ಏನಾಗಿರ್ಬೋದು? ಅವನು ದೊಡ್ಡ ಮಂತ್ರವಾದಿ ಅಂತ ನಮ್ಮ ಮುಖಂಡರು ಹೇಳ್ತಾ ಇದ್ದರು. ಅದೆಷ್ಟೋ ದೈವಗಳನ್ನು ಬಂಧನ ಮಾಡಿ ಇಟ್ಕೊಂಡಿದ್ದಾನಂತೆ. ಇಲ್ದಿದ್ರೆ ನಮ್ಮ ಮುಖಂಡರು ಅವನನ್ನು ಕಲಿಸ್ತಿದ್ರ? ಏನಪ್ಪ ಈ ಭೂತ ಪ್ರೇತ ಬಂಧನ ಈ ವಿಷಯದ ಬಗ್ಗೆ ಎಲ್ಲ ನಿನಗೆ ನಂಬಿಕೆ ಇದೆಯೇನ ರಾಘು? ಅದೆಲ್ಲ ಅವರವರ ನಂಬಿಕೆ ಮೇಲೆ ಇರುತ್ತೆ. ನನ್ಗೆ ಯಾಕೋ ಈ ವಿಷಯದ ಬಗ್ಗೆ ಸಮಾಧಾನ ಇಲ್ಲಪ್ಪ. ನಮ್ಮವರೇ ತಪ್ಪು ಮಾಡಿ ತೊಂದರೆ ಅನುಭವಿಸ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಅಂದಹಾಗೆ ರಾಘು, ನಾಳೆ ಬೆಳಿಗ್ಗೆ ನಾನು ಪೇಟೆ ಕಡೆ ಹೋಗ್ತಾ ಇದ್ದೇನೆ. ಯಾಕೆ ಮಾಸ್ಟ್ರೆ? ನನ್ನ ಫ್ರೆಂಡ್ ಒಬ್ಬ ದೊಡ್ಡ ವಕೀಲ ಇದ್ದಾನೆ, ಅವನ ಹತ್ರ ಈ ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಅಂತ. ಮಾಸ್ಟ್ರೆ, ಊರಿನ ವಿಷಯ ಪಂಚಾಯತಿಯಲ್ಲಿ ತೀರ್ಮಾನವಾಗಿದೆ. ಪೊಲೀಸರು ವಕೀಲರು ನಮ್ಮೂರಿಗೆ ಬಂದೇ ಇಲ್ಲ. ಯಾಕೆ ಮಾಸ್ಟ್ರೆ ಸುಮ್ಮನೆ ಮೈ ಮೇಲೆ ಹಾಕೋತೀರಾ? ನಾವಿನ್ನು ಹಳೆ ಕಾಲದಲ್ಲೇ ಇದ್ದೀವಿ. ಕಾಲ ಬದಲಾಗಿದೆ. ನಾವಿನ್ನು ಹಳೇದನ್ನೆಲ್ಲ ಬಿಟ್ಟು ಹೊಸ ಯುಗಕ್ಕೆ ಬರ್ಬೇಕಪ್ಪ. ಅಷ್ಟೇ. ಈ ವಿಷಯ ಯಾಕೆ ಬೇಕು? ಏನಿದ್ರು ನಮ್ಮ ಮುಖಂಡರ ಹತ್ರ ಮಾತಾಡಿ ಮುಂದುವರಿಯಿರಿ. ಸರಿ, ನಾನಿನ್ನು ಬರ್ತೀನಿ. ಏನು ಅವಸರವಾಗಿ ಓಡ್ತಾ ಇದ್ದೀಯಾ? ಏನು ವಿಷಯ? ನಮ್ ಗೌರಿ ತಪ್ಸ್ಕೊಂಡಿದೆ, ಅದಕ್ಕೆ ರಾತ್ರಿ ಆಗೋದ್ರೊಳಗೆ ಕರ್ಕೊಂಡ್ ಬರ್ಬೇಕು, ಅದಕ್ಕೆ ಓಡ್ತಾ ಇದ್ದೀನಿ. ಹಾ ಹೋಗು. ರಾತ್ರಿ ಆಗೋದ್ರೊಳಗೆ ಕರೆದುತ್ತಾ ಕಾಡಿನಾಚೆ ಹೋಗ್ಬೇಡ. ಆಯ್ತು ಮುಖಂಡ್ರೆ. ಬದುಕಿನ ನಡುವೆ ಭಾವನೆಯೆಂಬುದು ಏತಕ್ಕೆ ಬರುತ್ತಿಹುದೋ? ಪ್ರೇಮದ ನಡುವೆ ಪ್ರೀತಿಯ ಅರ್ಥವು ಯಾರಿಗೆ ತಿಳಿದಿಹುದೋ? ಮೂಢರ ನಡುವೆ ನಲುಗುವ ಪ್ರೀತಿಗೆ ಮುಕ್ತಿಯು ದೊರಕುವುದು. ಅಂತ್ಯವಲ್ಲ ಇದು ಆರಂಭ, ಅಂತ್ಯವಲ್ಲ ಇದು ಆರಂಭ, ಅಂತ್ಯವಲ್ಲ ಇದು ಆರಂಭ, ಅಂತ್ಯವಲ್ಲ ಇದು ಆರಂಭ. ಪ್ರೇಮ ಹೇಗೆ ಉಳಿಯುವುದು? ಸತ್ಯ ಧರ್ಮ ನಿತ್ಯ ಕರ್ಮ ಯಾರಿಗೆ ತಿಳಿಯುವುದು? ಸತ್ಯ ನ್ಯಾಯದ ಆರಂಭ, ಪ್ರೀತಿ ಪ್ರೇಮದ ಆರಂಭ, ನವಜೀವನದ ಆರಂಭ, ಅಂತ್ಯವಲ್ಲ ಇದು ಆರಂಭ. ಸ್ಪಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಅಂತ್ಯವಲ್ಲ ಆರಂಭ ಕಿರು ಧಾರಾವಾಹಿಗೆ ಶುಭ ಕೋರುವವರು ಪೂರ ರೀತಿ ಫೇಶಿಯಲ್ಸ್ ಉಂಟು, ಗೋಲ್ಡ್ ಫೇಶಿಯಲ್ಸ್, ಶೆಹನಾಜ್ ಎಲ್ಲ ಉಂಟು. ಮತ್ತೆ ಬ್ಲೀಚ್ ಉಂಟು, 2-3 ಟೈಪ್ ಬ್ಲೀಚಸ್. ಹೇರ್ ಸ್ಟೈಲ್ ಎಲ್ಲ ಮ್ಯಾರೇಜ್ ಫಂಕ್ಷನ್ಗೆ ಹೋಗಿ ಮಾಡ್ತೇವೆ, ಬಂದು ಮಾಡ್ತೇವೆ. ನೋಡಿದ್ರಲ್ಲ, ಈ ಕೆಳಗೆ ಕಾಣುವ
ಮಾಡುವ ಎಲ್ಲ ರೀತಿ ಟ್ರೀಟ್ಮೆಂಟ್ಗಳು ಇಲ್ಲಿ ಲಭ್ಯವಿರುತ್ತದೆ. ನಿಮ್ಮ ಲುಕ್ ಸ್ಟೈಲ್ಗಾಗಿ ಒಮ್ಮೆ ಸಂಪರ್ಕಿಸಿ ವೈಶಾಲಿ ವಾದಿರಾಜ್. ಮೊಬೈಲ್ ನಂಬರ್ 7899423999. ಅಜಯ್ ಕುಮಾರ್ PS, ಅನಿಲ್ PS, ಶ್ರೀಮತಿ ಅಶ್ವಿನಿ ವಿ ಶೆಟ್ಟಿ, ದೇವಿನಗರ್ ಪರ್ಕಳ. ಶ್ರೀ ಅಚ್ಯುತ್ ಭಟ್ ಆ್ಯಂಡ್ ಫ್ಯಾಮಿಲಿ, ಪರ್ಕಳ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಬಳಿ ಪರ್ಕಳ. ಶ್ರೀ ಮೋಹನ್ ಶೆಟ್ಟಿಗಾರ್ ಆ್ಯಂಡ್ ಫ್ಯಾಮಿಲಿ, ವಿವರ್ಸ್ ಕಾಲೋನಿ ದೊಡ್ಡಗುಡ್ಡೆ. ಶ್ರೀ ಅಶೋಕ್ ಕಾಮತ್ ಕೊಡಂಗೆ, ಕನ್ಸಲ್ಟೆನ್ಸಿ ಸಿವಿಲ್ ಇಂಜಿನಿಯರ್ ಉಡುಪಿ. ಶ್ರೀ ಜಯಮಾಲ ಉಪೇಂದ್ರ ಶೆಟ್ಟಿಗಾರ್, ಕಿನ್ನಿಗೋಳಿ ಉಡುಪಿ. ಶ್ರೀ ಕೊಂಡಾಡಿ ಶ್ರೀನಾಥ್ ಶೆಟ್ಟಿ, ಲಕ್ಷ್ಮೀಂದ್ರನಗರ್ ಮಣಿಪಾಲ್. ಶ್ರೀ ರಾಘವೇಂದ್ರ, ಶ್ರೀ ದುರ್ಗಾ ಅಲ್ಯೂಮಿನಿಯಂ ವರ್ಕ್ಸ್ ಆಥಾಡಿ. ಶ್ರೀ ಪ್ರಸಾದ್, ಮಾಲಕರು ಅಮರಜ್ಯೋತಿ ಎಂಟರ್ಪ್ರೈಸಸ್, ಸೇವಾ ಸಿಂಧು ಡಿಜಿಟಲ್ ಸೇವಾ ಕಾಮನ್ ಸರ್ವಿಸ್ ಸೆಂಟರ್, ಪಂಚಾಯತ್ ಬಿಲ್ಡಿಂಗ್, ಸಂತೆ ಮಾರ್ಕೆಟ್ ಬಳಿ ಹಿರಿಯಡ್ಕ. ಶ್ರೀ ಜ್ಯೋತೀಂದ್ರ ರಾವ್, ಪರ್ಕಳ ಹೈಸ್ಕೂಲ್ ಬಳಿ ಪರ್ಕಳ. ಶ್ರೀ ಸುರೇಶ್ ನಾಯಕ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಭಾರತೀಯ ಜನತಾ ಪಾರ್ಟಿ ಉಡುಪಿ. BV ಲಕ್ಷ್ಮೀನಾರಾಯಣ್, ಪಾಸ್ಟ್ ಪ್ರೆಸಿಡೆಂಟ್, ರೋಟರಿ ಉಡುಪಿ. ಶಕಲಕ ಭೂಮ್ ಭೂಮ್, ತುಳು ಮತ್ತು ಕನ್ನಡ ದ್ವಿಭಾಷಾ ಚಲನಚಿತ್ರ ಚಿತ್ರೀಕರಣ ಪ್ರಗತಿಯಲ್ಲಿದ್ದು 2020ರಲ್ಲಿ ತೆರೆ ಕಾಣಲಿದೆ.